ಜಡ್ಜ್ಮೆಂಟ್ ಬಂದಿದೆ. ಆ್ಯಂಡ್ ನಮಗೆ ತುಂಬಾನೇ ಭರವಸೆ ಇತ್ತು ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ, ನಮ್ಮ ಎಲ್ಲ ಸಿಟಿಸನ್ಸ್ ಮೇಲೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮೇಲೆ. ಲೈಕ್ ನಮಗೆ ನಮ್ಮ ರೈಟ್ ಸಿಗ್ತದೆ ಅಂತ, ಬಟ್ ನಮಗೆ ನಮ್ಮ ರೈಟ್ ಸಿಗಲಿಲ್ಲ. ಅವರು ಫುಲ್ಲಿ ಡಿನೈ ಮಾಡಿದ್ರು. ಲೈಕ್ ಅವರು ಹೇಳಿದ್ರು ಇದು ನಮ್ಮ ರಿಲಿಜನ್, ಲೈಕ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. But I have to say that it is important in our religion. It is an important aspect in our religion that we have to wear the hijab. In some surah, it's in An-Nur, in its 31st verse, it's written that a girl should cover her hair and chest and her other body parts also. So the way they are showing that it's not essential, it's really wrong, because ಇದು ಹಿಜಾಬ್ ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಹಿಜಾಬ್ ಅನ್ನು ನಾವು ಹಾಕ್ತಿರ್ಲಿಲ್ಲ. ನಮ್ಮ ಕುರಾನ್ ಅಲ್ಲಿ ಹೇಳಿದೆ ಇದು ಹಾಕಬೇಕು, ಅದಕ್ಕೆ ನಾವು ಹಾಕ್ತಿದ್ದೆ. ಅಂಡ್ ಫಾರ್ ದ್ಯಾಟ್ ವಿ ಆರ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್. ನಮ್ಮ ಕುರಾನ್ ಅಲ್ಲಿ ಹೇಳಿದೆ, ಅದಕ್ಕೆ ನಾವು ಇಷ್ಟು ಸ್ಯಾಕ್ರಿಫೈಸ್, ಇಷ್ಟು ಟ್ರಬಲ್ ಅನ್ನು ಫೇಸ್ ಮಾಡ್ತಿದ್ದೇವೆ, ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೇವೆ. ಅದು ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಇಷ್ಟು ಸ್ಟ್ರಗಲ್ ಫೇಸ್ ಮಾಡ್ತಿರ್ಲಿಲ್ಲ. ಸೊ